ಫುಲ್ ಎಕ್ಸೈಟ್ಮೆಂಟ್ ನಿಜದ ಪುದರಿ ಬಾರಿ ಉಂಟು ನಮ್ಮ ದಿನನಿತ್ಯ ಯೂಸ್ ಮಾಡ್ತೀವಿ ಪುದರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾನಿನಿ ದೂರ ಪೋಂದುಲ್ಲೆ ಪಂಡ ಇನಿ ಪಿರ್ಕಿಲು ಮೂವಿ ರಿಲೀಸ್ ಅಂಚ ಲೈದೇರು ತುಯ್ಯರೆ ಪಾರುಂಡು ಅಂಚ ಇನಿ ಡಾಲಿ ಬ್ಲಾಗರ್ಲ ಬರ್ಪೆ ಬಂತೇರು ಅಂಚ ಎಂಕ್ಲಿ 2 ಜನ ಇನಿ ಮೂವಿ ತುಯ್ಯರೆ ಪೋಂದುಲ್ಲ ಮಸ್ತ್ ಟೈಮ್ ಆಂಡು ತಿಕ್ಕಂದೆ ಆರ್ಲೆ ಅನ್ನ ಅಂಚ ಇನಿ ತಿಕ್ಕಗ ಬಂದು ತೂಕ ಪೋಯಿ ನಿಕ್ಲೆಗೆ ಏನು ಅಲ್ಪ ಪೋಯ್ ಬೊಕ್ಕ ತಿಕ್ವೆ ತೂಕ ಮೂವಿ ಮಾತ ಇಂಚುಂಟು ಒಂದು ಪೋಯ್ ಬಲೆ ನಿಕ್ಲೆನಲ್ಲೇ ತಂಪೊಕ್ಕ ನಾವು ಫೈನಲಿ ಡಾಲಿ ಬ್ಲಾಗರ್ ನಿಕ್ಕೇರು ಅರ್ಧ ಗಂಟೆ ತುಂಬ ಕಾತ್ಬಿಟ್ಟೆ ಅಂದ ಯಾನ್ ದೂರದಾ ಇರೆಗ್ಲ ದೂರನೇದ ಅಲ್ಲಿಗೆ ಮಸ್ತ್ ದೂರ ಎಂಕ್ಲೇನ ಒಂದು ಕಾತ ತಿಪ್ಪೇದ ಏಂತ ಇದನ್ನ ಡಾಲಿ ಬ್ಲಾಗರ್ನ ಕಾಲೇಜ್ ಮೂಲೆಗೆ ಜ್ಯೋತಿ ಬಾಲವಾಡಿಗೆ ಯಾಂಪುರ ಹಳ್ಳಿಗೆ ಬಂದೀನಿ ನಾನು ಇದು ಮಲ್ಲ ಪೇಂಟೆಡ್ ಮಾತಾಡ್ತೀನಿ ನಾನು ಮ್ಯೂಸಿಕ್ಗೆ ಬೈದೀನಿ ಮಗ ನಮ್ಮ ಅಂಗನವಾಡಿ ಕೂಡ ಇಲ್ಲ ನಾನು ಅಂಗನವಾಡಿ ಅಮ್ಮನೇ ಟೀಚರ್ ನಂತಕ ಏನು ಸಮಯ ತಿಕ್ಕುತ್ತಲ್ಲಮ್ಮ ಅಂದು ತೋರ ಆದಿರಂತೆ ಎಲ್ಲ ರೋಜಿಗೆ ಜಾಸ್ತಿ ರಿಕ್ಷಾ ಹೋಗಿಲ್ಲ ಗೈಸ್ ನಮ್ಮ ಭಾರತ್ ಮಾಲ್ಗೆ ರೀಚ್ ಆಯಾ ತುಲೈ ಬಾರ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತದೆ ಹೆಂಗೆ ಹೋಯ್ತೆ ಬೋರ್ಡ್ ಗೊತ್ತಿಚ್ಚಿ ಅದು ಬೇಕು ಕಾಣ್ತೇವೆ ಫೇವ್ರೆಟ್ ಹೀರೋಯಿನ್ ಸಮತ ಅಮಿ ಯಾನೆ ಲೇಟ್ ಯಾನೆ ಪಲ ಲೇಟ್ ಕಾಲೇಜ್ ಅಂಚನ ಬಾಂಬು ಕನಪು ನೀರ್ದು ಒಂದು 10 ರೂಪಾಯಿ ಚಾರು ಇಪ್ಪತ್ತು ಐಜಿ ಒಬ್ಬ ಅಂಚನೆ ಇಂಕ್ಲ ಇಲ್ಲಡೆ ಬತ್ತನೆ ಇರೇಗ ನೆಟ್ ಗುಡ್ಡೆಡ್ ನೆಕ್ ಚಾರ್ ಮಾಡಿ ಘಾಟಿಗೆ ಹೋಗ್ಲಿಕ್ಕೆ ನಮ್ಮೆ ತೋರ ಪೋಯ ಸತ್ಯ ಹಿಮಾಲಯಕ್ಕೆ ಬರ್ತಿಲ್ಲ ಅವು ಮುಂದೆ ಎಸ್ ಓಪನ್ ಫಸ್ಟ್ ಟೈಮ್ ಬರ್ತೀನಿ ಬೇರೆ ಒಂದು ಶೋಕೊಂಡು ಒಂದು ವಿಡಿಯೋ ತಿತ್ತೊಂದುಲ್ಲೇ ಇಲ್ಲ ಒಂಜಿ ಕಟ್ಟೊಡತ ಪುಡ ಅನ್ನ ಪುಗ್ಗ ಅತಿ ಪುಡ ಅನ್ನ ಪುಗ್ಗ ಕಟ್ಟೋಡಿ ಬಗ್ಲ ಮುರಣಿ ಬಣ್ಣದ ಆಡಿಯನ್ಸ್ ಕೆಲವು ಮಸ್ತ್ ಜನ ಇರ್ತಿದ್ರು ಪವರ್ ಹೌಸಲ್ಲಿ ನೀರು ವೈದರ ಪವರ್ ಹೌಸ್ ಇಜ್ಜೆ ಅರೆಲ್ಲ ಇದು ಜನ ಹಾರ್ ಬಿಸಿ ಅಂತ ಬಿಸಿ ಬೈಜನ್ ಚಲಾಲಿ ನಾನು ಬೈದೆ ಬೇರೆ ಬರ್ಪೇನೆ ಎಂಕಲ್ ಬರ್ಪನ್ ಗೊತ್ತಿದ್ದ ಅದೇ ಗೊತ್ತಿದ್ದ ಬೈತೆ ಕಾಲ್ ಮಾಡಿ ಬಡ ಮೋದಿ ಇತ್ತೆ ಬತ್ತಿನಲ್ಲಿ ಮೂವಿ ತೂದು ಪಕ್ಕ ಪನೋಡದ ಇಂಚೋಂಡು ಯಾಕೊಂದು ಎನರ್ಜಿ ಬೋದು ಐದು ಮನೆಗೆ ಒಂದು ಗ್ಲೂಕೋಸ್ಕೊಂಡು ಗ್ಲೂಕೋಸ್ ಪತ್ತದ ಇದೊಳ್ಳಿ ಅದೇನಿಗೆ ಅಲ್ವಾ ದೇರಲ್ಲಟ್ಟೆ ಚಿಕ್ಕದು ಮಾತೊಂದು ನಿಕ್ಲೆಗ್ ಡಾಲಿ ಬ್ಲಾಗರ್ಗೆ ಏನೋ ತಿಕ್ಪಾರಲ್ಲ ನಿಕ್ಲೆಗ್ ಖುಷಿಯಾಗಿ ಡಾಲಿ ಬ್ಲಾಗರಿಗೆ ತಿಕ್ಪಾರು ಎಂಕ್ ಇನ್ಸ್ಟಾಗ್ರಾಮ್ ಮಾತ್ರ ಮೆಸೇಜ್ ಒಂದು ಐತೆ ಅಂತಲೇ ಬೋದು ಫೋಟೋ ತೆಪ್ಪಾನು ಇರೇನ ಟೇರ್ ಗೊತ್ತುಂಡು ಇಂಬೇರ್ನ ಹೀರೋಯಿನ್ ಗುರ್ತೈಚೆ ಹೊಸತ್ತು ಅದೇ ಮೂಲ ನಿಮ್ಮ ಮನೆಗೆ ಅವಳು ಪಿರ್ಕಿಲು ಮೂವಿ ಪಂಡ ಒಂದು ಹೆಂಗೆ ರಿಲೇಟ್ ಆಪ್ನೆ ಅನ್ನೊಂಚೂರು ಪಿರ್ಕಿ ಅಲ್ಲಿ ಮಾತ್ರ ಮಾತೆಲ್ಲ ಅಕ್ಲ ಪಾರ್ಟ್ನರ್ನೊಟ್ಟಿಗೆ ಬರೋಣ ಹೆಂಕ ಬಾಗೆ ಎಪ್ಪ ಬರ್ಕೊಂಡ
ಓದಾ ಇನ್ನು ಪನ್ಪುಲಿ ಅಲ್ಲ ಇಂಡೈರೆಕ್ಟ್ ಅದು ಪನ್ಪುಲಿ ಹೆಂಗ್ ಪ್ರಪೋಸ್ ಮನ್ಪುಲಿ ಮುಂಚೆ ಮುಂಚೆ ಮದ್ವೆ ಜನ ಅನ್ಸತ್ತೆ ಎಂಕ ಲೇಟ್ ಆಂಡ ಮಲ್ಲೆ ಜೆಡ್ಡೆ ಅನ್ಕಲ್ಲ ಏತು ಓಡಂಗ ಗಾಪ ಅದು ಜಾಸ್ತಿ ಒಂಜಿ 5 ವರ್ಷ ಇಜ್ಜಿ ನಿಖಿಲ್ 25 ವರ್ಷ ಹೋದು ಕರೆದುಕೊಂಡ ಅಂಜಿತ ಜಾಂಟಿ ಕೂಡ ಹೋಗ್ಕೋದು ಅಲ್ಲಿ ತುಲಿಗೆ ಅರವಿಂದ್ ಬೋಳರ್ ಸರ್ ಟೊಪ್ಪಿ ಪಾಡ್ದೀನಿ ಇಂಕ್ಲ ಡಾಲಿ ವ್ಲಾಗರ್ ಬೋಂದಿಲ್ಲೇರು ಲೈ ಎಲ್ಲ ಬಲೆ ಬಲೆ ಕ್ಯಾಶುವಲ್ ಆಗಿ ಬರ್ತಿದ್ದಾಗ ಇಂಚಿನ ನಿಮ್ಮಲ್ಲ ಬೆಕ್ಕಿಯ ಬಂದು ಕ್ಯಾಶುವಲ್ ಆಗಿ ಯೂಸ್ ಮಾಡ್ಕೊಂಡ ವರ್ಡ್ ಸೊ ಅವನಿಗೆ ಕ್ಯಾಶುವಲ್ ಆಗಿ ಯೂಸ್ ಮಾಡ್ಕೊಂಡ ವರ್ಡ್ ಇದು ನಮ್ಮ ಪಿಕ್ಚರ್ ಆಗಿ ನಮ್ಮ ಏನಿತ್ತು ಏರ ಪೋರೆಲ್ಲ ಬೈದ ಸೊ ಸುರುನಾದ ಪಿಕ್ಕಿಲು ಬಂದು ಚಿನ್ನ ಪಿಕ್ಚರ್ ತೀರಬೈದ ಚಿನ್ನ ಮಾತಾ ಮೋಕಿತ ಸಿನಿಮಾ ಅಭಿಮಾನಿನ ಕಿಲೋ ಪೂರೆಲ್ಲ ನೋಹೇಳಿ ಎದ್ಕೊಳ್ಳೋದಿಲ್ಲ ಯಾನು ಚೈತನ್ಯ ಕೊಟ್ಟಾರೆ ಸೊ ಇಲ್ಲಿ ಎಂಕು ಗೊತ್ತಿದ್ದಿಲ್ಲ ಕಡೆ ಪೂರೆಲ್ಲ ಪಿರ್ಕಿ ಪಿಕ್ಚರ್ ತೀರಬೈದಾರ ಅಂದತೆ ಅಂದು ಪಿರ್ಕಿಲ್ ಅಂದತೆ ಅಂದು ಏನೋ ಮಾತಾಡ್ತಿದ್ರು ಅಂದಾನ ಅಂದಮಲ್ಲ ಜೋರಾನ ಕ್ಲಾಸ್ ಕೊಡ್ತಾ ತುಳು ಇಂಡಸ್ಟ್ರಿ ನಮ್ಮನೆ ಗುಳಪಾವಡು ಸೊ ಏನ ಮಾತಾಡ್ತಿದ್ರು ನಮ್ಮ ಮಲ್ಲ ಮಲ್ಲ ನಿರ್ಮಾಪಕರು ನಮ್ಮ ಕೈಕಲ್ಲಿ ಉಂದೆ ಸೊ 5 ನಿಮಿಷ ಡ್ಯಾನ ವಿತರಣೆ ಚಾವಡಿಗೆ ಎತ್ತುದಲ್ಲ ಸೊ ಅಂದಮಲ್ಲ ಜೋರಾನ ಕ್ಲಾಸ್ ಕೂರೆಲ್ಲ ಬರ್ತಾನವ ಇದು ಗೊತ್ತಿದ್ದಿಲ್ಲ ಪೂರೆಲ್ಲ ಬ್ರೇಕ್ಫಾಸ್ಟ್ ಹಾಕೊಂಡು ಪೂರೆಲ್ಲ ಪಿಕ್ಕಿನ ಪಿಕ್ಚರ್ ತೀರನೆ ಬೈದಿರಿ ಅಂದತೆ ಅಂದು ಯೂಟ್ಯೂಬರ್ಸ್ ಉಳ್ಳೇರು ಕ್ಯಾಮರಾಮನ್ಸ್ ಉಳ್ಳೇರು ಪೂರೆಲ್ಲ ಉಳ್ಳೇರು ತುಳು ಪಿಕ್ಚರ್ ನಮ್ಮ ತೀರಬದಿನ ಅಂದಾತ ಅವರ ನೆನಪುಂಡೆ ಜಗತ್ತಿಜೆ ಅಂದತ ಅಂದು ಸೊ ಅಂದ ನೋಡಿ ಇತ್ತು ಜೋಶ್ ಬದರ ಐಹೋ ಪೂರೆಲ್ಲ ಬ್ರೇಕ್ಫಾಸ್ಟ್ ಅಂತ ಆತಂಡು ಇಂಕ ವಚ್ಚಿನ ಓಕೆ ರಟ್ಟು ಕೈ ಬ್ಯೂಟಿಫುಲ್ ಅನ್ಸಿನ ಕೈ ನಮಗೆ ದೇವರು ಕೊಡ್ತೇವೆ ಸೊ ರಟ್ಟು ಕೈ ಸಿಕ್ಕುದ್ರು ಜೋರಾನ ಕ್ಲಬ್ಸ್ ಅಂತ ಇತ್ತನ ಮುಲ್ಪ ಸ್ಟಾರ್ಟ್ ಆಗೋಣ ಪಿಕ್ಕಿನ ಪಿಕ್ಚರ್ ನಿರ್ಮಾಪಕರ ಮೇಲೆ ಸೊ ಆರ ನಮ್ಮ ಮಿತ್ರರ ಚಾವಡಿಗೆ ಬರೋಣ ಅವರ ಜೋರಾನ ಕೈ ತಾಕಿದ್ರು ಅಂಚನೆ ಮಮ್ಮಿ ಕೊಡಿಯ ಬಯಸ ಎಲ್ಲ ಉಳ್ಳೇದು ಸೊ ಆರ ನಮ್ಮ ಮಿತ್ರರ ಚಾವಡಿಗೆ ಬರೋಣ ಅಂಚನೆ ಪ್ರಕಾಶ್ ಶೆಟ್ಟಿ ಸರ್ ಆರ ನಮ್ಮ ಮಿತ್ರರ ಚಾವಡಿಗೆ ಬರೋಣ ಸೊ ಅಂಚನೆ ಈ ಒಂದು ಬ್ಯೂಟಿಫುಲ್ ಪಿಕ್ಕಿಲು ಬಂದು ಚಿನ್ನ ಮೂದ ಡೈರೆಕ್ಟರ್ ಎಚ್.ಡಿ. ಆರ್ಯ ಸರ್ ನಮ್ಮ ಮಿತ್ರರ ಚಾವಡಿಗೆ ಬರೋಣ ಅಂಚನೆ ಪ್ರೊಡ್ಯೂಸರ್ ಆಗಿ ಚಿನ್ನ ಸತೀಶ್ ಪೇಂಡಿ ಸರ್ ಬರೋಣ ಅಂಚನೆ ಪಿರೋದಿ ಶಿವಪ್ರಸಾದ್ ಈಜಾರ್ ಓಕೆ ಅದನ್ನ ಅನುಭವಿಸಿದ್ರು ಸೊ ಈತು ಬೇರೆ ಸಾಕಲು ನಮ್ಮ ಮಿತ್ರರ ಚಾವಡಿಗಳು ಶುರು ಕಾದು ಒಮ್ಮೆ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಂಡು ಬಂದಾಡಲ್ಲ ದೈವದೇವಿನ ಅನುಗ್ರಹ ಬೋರ್ಡು ಅಂಚನೆ ಈ ಒಂದು ಪಿಕ್ಚರ್ ಭಾರಿ ಬರುವುದ ಆಕ್ಟರ್ ಹೊಡ್ತಿದ್ರೆ ಲತಾ ಶೆಟ್ಟಿ ಆರ ನಮ್ಮ ಮಿತ್ರರ ಚಾವಡಿಗೆ ಬರೋದು ಅವ್ರ ಜೋ ಕ್ಯಾಪ್ಸ್ ನಮ್ಮಂತ ಫಿಲ್ಮ್ ರೆಡಿ ಇಲ್ಲ ಸೊ ಈ ತಿಂದು ಬರೋದ ಆಕ್ಟರ್ ನೋಗ್ಲುಂಗ ಹೆಂಚ ಇದು ಏನೋ ನಮ್ಮ ಪೂರೆಲ್ಲ ಬೈರ ಸೊ ಅಂಚನೆ ಇತ್ತೆ ಒಮ್ಮೆ ಮುಂಚೆ ಕಾರ್ಯಕ್ರಮ ಶುರು ಮಾಡೋಣ ಇನೋಗ್ರೇಷನ್ ಮಾತ್ರ ಚಿನ್ನ ಭಾರಿ ಮುಖ್ಯ ಸೊ ನಮ್ಮ ಕೊಡಿಲ್ವೇ ಸರ್ ಉಳ್ಳೇರು ಒಮ್ಮೆ ಅಂತಲೇ ಪೂರೆಲ್ಲ ಉಳ್ಳೇರು ಸೊ ಇತ್ತ ನಮ್ಮ ಒಮ್ಮೆ ಮುಂಚೆ ಕಾರ್ಯಕ್ರಮ ಶುರು ಮಾಡ್ಕೊಂಡಲ್ಲ ದೈವದೇವನ ಅನುಗ್ರಹ ಬೋಡೆ ಅಂಚಾದ ನಮ್ಮ ಇಲ್ಲಿ ತುಡರು ಕೊತ್ತೋನ ಮೂಲಕ ನಮ್ಮ ಇನ್ನಿತ ಈ ಒಂಜಿ ಪೊರ್ಲದ ತೊಳು ಪಿಕ್ಚರ್ ಪಿಕ್ಕಿಲು ಬಂದು ಚಿಕ್ಕ ಮೂವಿಗೆ ಇನಿ ಇತ್ತೆ ಚಾಲನೆ ಕೊರೋದಿಲ್ಲ ಸೊ ಕೊಡಿಲ್ವೇ ಸರ್ ಅಂಚನೆ ಪಮ್ಮಿ ಅಂಕಲ್ ಇತ್ತೆ ಒಂಜಿ ಪೊರ್ಲದ ಇನೋಗ್ರೇಷನ್ ಮಾಡ್ಕೊಂಡು ಬಂದಕ್ಕೆ ಏನುವುದಿಲ್ಲ ಸಕ್ಸಸ್ ತಿಕ್ಕೊಂಡು ಬಂದ್ಕೊಂಡ ಚಿನ್ನ ನಂಬಳಿಗೆ ನಾವು ಪೂರನೆಗೆ ಉಂಟು ಸೊ ಏನು ಪೂರ ಒಳ್ಳೆಯ ಪೂರ ಒಂದು ಕ್ಲಾಸ್ ಜೊತೆಗೆ ಈ ರೀತಿ ಒಂದು ಬರಲದ ಕಾರ್ಯಕ್ರಮ ನಮಗೆ ಶುರು ಮಾಡ್ತಿಲ್ಲ ಅಂಚಿನ ಮುರಳಿ 24 ಪ್ರೀಮಿಯರ್ ಶೋ ಆತಡು ಪಿರ್ಕಿಲು ಪರ್ವಚದ ಮೂವಿ ಬಿಗ್ ಸಕ್ಸಸ್ ತಿಕ್ಕಿದ ಪ್ರೀಮಿಯರ್ ಶೋ ಪೂರನೆಲ್ಲ ಒಪಿನೆಲ್ಲ ಬಾರಿ ಎಡ್ಡೆ ಉಂಡು ಅಂಚಿನ ಇನಿ ನಮ್ಮ ಪೂರೆಲ್ಲ ಪಿರ್ಕಿಲು ಪರ್ವಚದ ಮೂವಿ ಇನಿ ರಿಲೀಸ್ ಆವೊಂದುಂಡು ಮೂಲ ಸೊ ಐ ಹೋಪ್ ಪೂರೆಲ್ಲ ಇನಿತ ಈ ಒಂದು ಪಿಕ್ಚರ್ ಎಂಜಾಯ್ ಮಲ್ಪರು ಅರೆ ಬಲ್ಲಿ ಬಂಪುನ ಉದ್ದೇಶಡು ಬೈದ ಪಮ್ಮಿ ಸರ್ಲ ಒಂಜಿ ರಟ್ಟು ಪಾತ್ರ ಮಾತರು ನಮಸ್ಕಾರ ಉಂಗಡ ಸೇರಿದಂಚಿನ ಈ ಶುಭ ಸಂದರ್ಭಗಳು ತುಳು ಪಿಕ್ಚರ್ ಪಿರ್ಕಿಲು ಬಂದ ಪಿಕ್ಚರ್ ಐದು ಈಗ ನಮ್ಮ ಪೋಸ ಈಗ ಶುಭಾಶಯ ಬಂದು ಏನು ಪೂರ ಬೈದರ ಪೂರೆಲ್ಲ ಪಿಕ್ಚರ್ ರೆಡಿ ಬಂದಿದ್ದ ಪಿರೋನ ಜೋರಾನ ಕೈ ದಾಟಿದೊಟ್ಟಿಗೆ ನಮ್ಮ ಪೂರೆಲ್ಲ ಈ ಒಂದು ಪಿರ್ಕಿಲು ಬಂದ ಮೂವಿಗೆ ಎಡ್ಡೆ ಸಕ್ಸಸ್ ತಿಕ್ಕೊಂಡು ಬಂದಿದ್ದು ನಟ್ಟಂಗ ಸರಿ ಮೂವಿ ಥಿಯರಿ ಎಕ್ಸೈಟ್ಮೆಂಟ್ ಫುಲ್ ಎಕ್ಸೈಟ್ಮೆಂಟ್ ಪಿಕ್ಚರ್
ಬಾರಿ ಉಂಟು ನಮ್ಮ ದಿನನಿತ್ಯ ಯೂಸ್ ಮಾಡ್ಕೊಂಡು ಪುದರ್ ಉಂಟು ಯಾನ್ ಯೂಸ್ ಮಾಡ್ಬೇಕು ನಾನು ಏಪಲ ಒಂದು ನಿಪ್ಪೇಜಿ ಇಂಚಿನದ್ದು ಲೆಪ್ಪುನಿ ಅದು ಬಿಕ್ಕಿ ಯಾನ್ ಕಾಲೇಜ್ ಡಿಪ್ಪನ ಜಾಸ್ತಿ ಯೂಸ್ ಮಾಡ್ತಾರೆ ಏನು ಪಿಕ್ಚರ್ಸ್ ಇರತ್ತಿನ ಅಂದಿಗೆ ಸ್ವಲ್ಪ ಇಲ್ಲ ಇರ್ನ ಅಂದೇ ಪೈ ಸೆಕೆಂಡ್ ಹೀರೋಯಿನ್ ಈ ಮೂವಿದ ಸೆಕೆಂಡ್ ಹೀರೋಯಿನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈ ಕಡೆ ತಿಕ್ಕದೇವೆ ಹೀರೋಯಿನ್ ಇಂದಲ ಇಚ್ಚಂದಕ್ಕೆ ಯಾರು ಅಂದ್ ಇರ್ ಬಂಡಿಜಾರ್ ಎಂಗ್ಲೆ ಗೊತ್ತಿಚ್ಚಂಡ್ ಯಾನ್ ಮಕ್ಕಳ ಇಂಚಿನ ಬಂಡಿ ಕ್ಯೂಟ್ ಇತ್ತೇರು ಶೋಕೋದು ಎಂಚ ಇರ್ ಕ್ಯೂಟ್ ಇಚ್ಚಾರ ಯಾನ್ ಹೀರೋಯಿನ್ ಮಾರೆ ಆಪಾರ್ ನನ್ನ ಆವಡು ಅದೇ ನನ್ನ ಆಪೇರ್ ಅಂತ ಟೈಮ್ ಉಡ್ಬೇಕ ಅದೇ ಹೋಯ್ತು ಯೂಟ್ಯೂಬ್ ರಂಜಿತ್ ಒಂಜಿ ಫಿಲ್ಮ್ ದೆಪ್ಪಲಿ ಐಟ್ ಯಾನೇ ಇರು ಓ ಹೀರೋಯಿನ್ ಯಾವಡು ಮಲ್ಲಿ ಮಾತೆಲ್ಲ ಬಲೆ ಎಂಕ್ಲ ಮೂವಿ ಸಪೋರ್ಟ್ ಮನ್ಪ್ಲೆ ಗೆಂದದ್ ಕೊರಿ ಆಗ ಸಪೋರ್ಟ್ ಮನ್ಪೇರು ಅದೇ ಯಾನ್ ಸಪೋರ್ಟ್ ಮನ್ಪೆ ತುಳು ಮೂವಿಗೆ ಎಲ್ಲ ಸಪೋರ್ಟ್ ಮನ್ಪೆ ಅವಳ ಈಗ ಹೀರೋಯಿನಿಗೆ ಯಾನ್ ಸಪೋರ್ಟ್ ಮನ್ಪೆ ಈಗ ನನ್ನ ಹಾಯ್ 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 ಅಂತ ಪುತ್ತೂರ್ದಾಗ ಎಷ್ಟು ಜನ ಸಬ್ಸ್ಕ್ರೈಬರ್ ಒಂದು ಮೂವಿ ತುಲೆ ಫ್ಯಾಮಿಲಿಯಲ್ಲೇ ತುಂಬೋಲೆ ಐವತ್ತು ನಿಕ್ಲ ಫ್ರೆಂಡ್ಸ್ ನಕ್ಲೆಲ್ಲೇ ತುಂಬೋಲೆ ಇವಾಗ ನಿಕ್ಲ ಲವರ್ ಮಾತಿರ್ಲ ಪೋಲ್ ಒಟ್ಟಾರೆ ತುಂಬೋಲೆ ಪ್ರೊಡ್ಯೂಸರ್ ನಮ್ಮ ಆಲ್ ದಿ ಬೆಸ್ಟ್ ಪ್ರಮೋಷನ್ ಸಾಂಗ್ ಈ ರಾಮ ಅವಳೆ ಇನ್ಸ್ಪೈರ್ ಎದಕ್ಕೆ పోయించండి ಅಂಜಿ ಬ್ರೇಕ್ ಪಾಪ್ಕಾರ್ನ್ ಉಂತದ ರೀಲ್ಸ್ ಸ್ಟಾರ್ ನಕ್ಕು ಮತ್ತಲ್ಲಿ ಅದು ರೀಲ್ಸ್ ಮಲ್ಪೆ ಹಾಯ್ ಇರೆಂತ ರೀಲ್ಸ್ ಮನ್ ಬರದೆ ಯಾನ್ ಬೈದಿನ ಫಸ್ಟ್ ಒಂದು ಕಂಟೆಂಟ್ ಪಂಡಂದು ಏನು ಬೈದನ್ನೇ ಕೇಳ್ತೀನಲ್ಲ ಬೇರ್ತಿಲ್ಲ ಪೋಂದಿಲ್ಲೇರು ಪೊಲೆ ಪೊಲೆ ಬಾಕಿಲ್ದೆ ಪ್ಲೇಯರ್ ಹಲೋ ಓಲಾ ಜ್ಯೂಸಾ ಬನ್ನಗ ಮೆಲ್ಲ ಎನ್ನ ಫೇವರೇಟ್ ಜಾಗ್ರತೆ ಲೋಬಲ ಮಲ್ಲೆಜಿ ಗೈಸ್ ಮೂವಿ ಬಂತ ಮಸ್ತ್ ಎಡ್ಡೆತ್ತು ಲಾಸ್ಟ್ ಒಂಜಿ ಬೇಜಾರಾಗ್ಬಿಡವು ಯಾವ ಪನ್ಪನತ್ತನಿಗೆ ಬತ್ತು ಓಡು ಒಳ್ಳೊಂದೇ ಮರ ಎಡ್ ಸೂಪರ್ ಎಡ್ ಸೂಪರ್ 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 ಚೆನ್ನಾಗಿದೆ ಒಳ್ಳೆದಿತ್ತು ಸೂಪರ್ ಬಾರಿ ಮಸ್ತ್ ಲಾಯ್ಕ್ ಇತ್ತು ಭಾಳ ಎಡ್ಡೆತ್ತು ತುಯ್ಯಾರ ಎಡ್ಡೆತ್ತು ಸೂಪರ್ ಆಗಿ ಸೂಪರ್ ಎಡ್ಡದು ಸೂಪರ್ ಮಸ್ತ್ ರಂಜಿತನ ಫುಲ್ಲು ಇಂಟರ್ವ್ಯೂ ಮೂವಿದು ದೆಂಚಾಣ್ ಅವಳು ಪಾಪ್ಕಾರ್ನ್ ಕೊಡ್ತಿದ್ದೀರಾ ಇನ್ನು ಅರ್ಧ ವರ್ಷ ಇರ್ತಿದ್ದೀರಾ ಇನ್ನು ಯಾರು ಅಲ್ಲ ಡೈರ್ದು ಕ್ಯಾಂಬರ್ ಪೇ
ಈಗ ಆಡಿಯನ್ಸ್ ಬರ್ತಾ ಇದ್ದಾರೆ, ಯಾವ ರೀತಿ ಅವರ ಯಾವ ರೀತಿ ಫಿಲ್ಮ್ ಇದೆ ಅಂತ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ಎಸ್ ಮ್ಯಾಮ್, ಯಾವ ರೀತಿ ಮ್ಯಾಮ್ ನಾನು ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಲಾಸ್ಟಿಗೆ ತುಂಬ ಬೇಸರ ಅದು ನೀವು ಬಂದು ಯಾವ ಅದು ಯಾವ ಒಂದು ಮಗಳನ್ನು ಈ ಥರ ಲವ್ ಮಾಡಿ ಆಮೇಲೆ ಅದು ನಾನು ಹೇಳಿದ್ರೆ ಆಗಲ್ಲ, ಬಂದು ನೋಡಬೇಕು. ಅಂದರೆ ತುಳು ಮೂವಿಗೆ ಸಪೋರ್ಟ್ ಮಾಡಬೇಕು ನಾವು. ತುಳು ಮೂವಿಗೆ ಸಪೋರ್ಟ್ ಮಾಡಬೇಕು. ಓಕೆ, ಯಾವ ಸೀನ್ ತುಂಬ ಇಷ್ಟ ಆಯಿತು? ನನಗೆ ಹೀರೋಯಿನ್ ತುಂಬ ಇಷ್ಟ ಆದರು. ಆಮೇಲೆ ಹೀರೋ ಇಷ್ಟ ಆಗಲಿಲ್ಲ? ಹೀರೋ ಇಷ್ಟ ಆದರು, ಆದರೆ ಫಸ್ಟ್ ಹೀರೋಯಿನ್. ನೀವು ಅಂದರೆ ಇದು ಪ್ರೀಮಿಯರ್ ಶೋಗೆ ಬಂದಿದ್ದು ಫಸ್ಟ್. ಓಕೆ, ಹೇಗೆ ಅನಿಸ್ತು ಟೋಟಲ್ ಆಗಿ ಫಿಲ್ಮ್? ಹೇಗೆ ಟೋಟಲ್ ಆಗಿ ಸೂಪರ್ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಡೈರೆಕ್ಷನ್ ಹೇಗಿದೆ? ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ. ಆಮೇಲೆ ಅರವಿಂದ್ ಬೋಳರ್ ಸರ್ ದೊಡ್ಡ ಫ್ಯಾನ್. ಓಕೆ, ಅವರ ಕಾಮಿಡಿ, ಅದಕ್ಕೆ ನಾನು ಬಂದಿರೋದು. ಅವರ ಕಾಮಿಡಿ ತುಳುನಾಡಲ್ಲಿ ಅರವಿಂದ್ ಬೋಳರ್ ಅವ್ರ ಫ್ಯಾನ್ ಇರೋರು ಯಾರು ಇಲ್ಲ, ಆಲ್ಮೋಸ್ಟ್ ಆಗಿ ಅವ್ರ ಫ್ಯಾನ್ಸ್ ಇದ್ದಾರೆ. ಮತ್ತು ಭೋಜರಾಜ್ ಅಮ್ಮಜ್ ಕೂಡ ಇದ್ದಾರೆ. ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಭಯಂಕರ ಅವ್ರ ಬಗ್ಗೆ ಏನು ಹೇಳಬೇಕಂತಿಲ್ಲ. ನಾವು ಅರವಿಂದ್ ಬೋಳರ್ ಸರ್ ಇರ್ಬೋದು, ಭೋಜರಾಜ್ ಸರ್ ಇರ್ಬೋದು, ಅವರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮೂವಿಯಲ್ಲಿ ಏನಾದರೂ ಕ್ಯೂರಿಯಾಸಿಟಿ ಆಗ್ತದೆ ಏನಾದರೂ? ಅದೇ ಲಾಸ್ಟಿಗೆ ಒಂದು ಕ್ಯೂರಿಯಾಸಿಟಿ ನೋಡಬೇಕು ಅಂತ ಚೆನ್ನಾಗಿ. ಓಕೆ, ಟೋಟಲ್ ಆಗಿ ವೀಕ್ಷಕರಿಗೆ ಹೇಳೋದಾದ್ರೆ ಏನೇನಕ್ಕೆ ಇಷ್ಟಪಡ್ತೀನಿ? ಬಂದು ನೋಡಿ, ನಮ್ಮ ತುಳು ಮೂವಿಗೆ ಸಪೋರ್ಟ್ ಮಾಡಿ. ಅಂದರೆ ನಾವು ಇರುವಾಗ ಒಂದು ಬಂದು ನೋಡಿದರೆ ಅವ್ರಿಗೆ ಸಹ ನಮ್ಮ ತುಳು ಮೂವಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. నే కెమెరా పతంది ఇట్నే టౌన్ తీరు వచ్చినా ఇంక పడా ఉండు వీడియో మన పేరు నాన్న జనాలే తొంభరుడు యాందాల మనకు బతుకులే మూవీ ఫ్యామిలీ దగ్గర తొంభలే అది ఫ్యామిలీ దగ్గర తొంభలే ఇట్లా ఫ్రెండ్స్ దగ్గర తొంభలే మూవీ ఎట్టెండు అయిపోక లాస్ట్గా అవు పనే రప్చి నీకు బతు ఎట్టెండు దాదాండు ಇದಲ್ಲ ಫನ್ ಪರ ಮೂವಿದ ಬಗ್ಗೆ ಎಂಚಂಡು ಆತೆ ಪಂಡೆ ಯಾವುದು ಪನ್ನೋಡು ಎಂಚೆತ್ತನ್ ಮೂವಿ ಸೂಪರ್ ಉಂಡು. ಎಡ್ಡೆ ಟಚ್ ಆಪುಂಡು ಫ್ಯಾಮಿಲಿ ಮೂವಿ ಬೊಕ್ಕ ಬಿಕಾಸ್ ಮನೋಡಾಂಡ ಹೊಸ ಹೀರೋಯಿನಿ ಹೊಸ ಹೀರೋಸ್ ಗೊತ್ತೇ ಆಪುಜಿ ರಡ್ಡು ಜನಲ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತಿಲಾಗ ಮಲ್ದೇರು ಬೊಕ್ಕಂತೂ ರಡ್ಡು ಘಟಾನಿ ನಕಲು ಲೇರು ಅಕ್ಲ ಬಗ್ಗೆ ಪನ್ಪನ ಬೋಚಿ ಆಲ್ರೆಡಿ ನಿಖಲು ಮಾತ್ರ ಗೊತ್ತುಪ್ಪು ನಂಚನೆ ಅರ ಒಂದು ಬೌಲರ್ ಆದ ಪಡು ಭೋಜರಾಜ್ ವಾಮಂಜರ ಆದ ಪಡು ಅಕ್ಲನ ಆ್ಯಕ್ಟಿಂಗ್ ಅಂತೂ ಸೂಪರ್ ಉಂಡು. ಬೊಕ್ಕ ನಡುಟು ಬರ್ಪುನಂಚಿನ ಸೀನ್ ಪೂರ ನಮ್ಮ ನಾರ್ಮಲ್ ಅದು ಇಲ್ಲಾಡೆಂಚಿನ ಸೀನ್ಸ್ ಆಪುಂಡು ಅಂಚಿನ ಸೀನ್ಸ್ ಪೂರ ಬರ್ಪುಂಡು. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಉಂಡು. ದಾಯಪಂಡ ಹಾರ್ಟ್ ಟಚ್ ಆಪುಂಡು. ದಾಯಪಂಡ ಒಂಜಿ ಫ್ಯಾಮಿಲಿ ರಿಲೇಟೆಡ್ ಆದುಪ್ಪು ಒಂಜಿ ಪೊಣ್ಣನ್ನು ಮದುವೆ ಅಂತನ ಕೊರ್ಪುನ ಸಂದರ್ಭ ಏರಾಂಡ ಒಂಜಿ ಬತ್ತದ ಏರಾಂಡ ಉಪ್ಪದ್ರ ಮಂತದ ಪೊದುನ್ ತಪ್ಪಾರ ತುಪ್ಪೇರ ಅಂಚಿನ ಸಂದರ್ಭ ದಾದ ಆಪುಂಡು ಪಂಡ ನಮ್ಮ ಪಪ್ಪ ಅಮ್ಮನಕ್ಲೆ ಗೊತ್ತುಪ್ಪುಜಿ ದಾದ ವಿಷಯ ಆದುಪ್ಪುಂಡು ಬಂದಕ್ಲೆ ಗೊತ್ತುಪ್ಪುಜಿ ಅಕ್ಲೆಗೆ ದಾದ ಆ ಫೋಟೋ ಆದುಪ್ಪುಡು ಆ ವಿಡಿಯೋ ಆದುಪ್ಪುಡು ಸತ್ಯ ಆದುಪ್ಪುಂಡು ಅಂಚಿನ ಸಂದರ್ಭ ಓವೇ ಒಂಜಿ ನಮ್ಮ ಒಂಜಿ ನೆಗೆಟಿವ್ ಆದ ಬತ್ತಂಡ ಅವೇನು ಪ್ರಾಮಾಣಿಸಿದ ತೂಳೆ ಪನ್ಪುನ ಒಂಜಿ ಸತ್ಯ ಘಟನೆ ನೆಟ್ಟು ತೋಜಾದರ ಈ ಮೂಲಕ ಫಿಲ್ಮ್ ಅಂತೂ ಸೂಪರ್ ಉಂಡು. ಮಾತೆಲ್ಲ ಬತ್ತ ತೂಲೆ ನೆನ ಇತೆ ಬಂದು ಸರಿ ಎಡ್ಡೆ ಬಂಡರ್ ಕರೆಕ್ಟ್ ಗೈಸ್ ಮೂವಿ ತೂತ್ ನನ್ನ ಕೋಪು ನಿಕ್ಕಲು ನಾನು ತಿನ್ನೋಡೈಕ್ ಈ ವ್ಲಾಗ್ ಇಟ್ಟು ಎಂಡ್ ಮನ್ಪ ಡಾಲಿ ವ್ಲಾಗರು ಬಾಯ್ ಮಾಡ್ತೀನಿ ಬಾಯ್ ಟೇಕ್ ಕೇರ್. ನನ್ನ ಮೂವಿ ತಿರೋರ ಎಪ್ಪಡ ಮೂವಿಗೆ ತೀರ್ನ ಬರ್ಪ ಅಪ್ಪ ನಿಕ್ಲೆ ತಿಕ್ಲಿ ಮೂಲೆ ಬರತ್ ಮಾಲ್ಡ್